ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಕೀರ್ತಿ. ಕಲಿಯದೆ ಯಾವ ವಿದ್ಯೆ ಕೂಡ ಒಲಿಯುವುದಿಲ್ಲ, ಹಾಗೆ ಪ್ರಯತ್ನ ಪಡದೆ ಯಾವುದೂ ಸಿಗುವುದಿಲ್ಲ. ಅದರಲ್ಲೂ ರುಚಿ ರುಚಿಯಾದ ಅಡುಗೆಯನ್ನ ಮಾಡಿ ಮನೆಯ ಮನವನ್ನ ಗೆಲ್ಲಿಕ್ಕೆ ತುಂಬಾ ಕಷ್ಟ. ಆ ವಿದ್ಯೆ ಒಲಿಬೇಕಾದ್ರೆ ಪ್ರಯತ್ನ ಬೇಕು, ಛಲ ಕೂಡ ಬೇಕು. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಸ್ಕ್ಯಾ ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ರೋಡ್ ಉಡುಪಿ. ಈ ಅಡುಗೆ ಮಾಡುವಂತಹ ಕಲೆ ಇದೆಯಲ್ಲ, ಅದನ್ನ ತಮ್ಮಲ್ಲಿ ತಾವು ತೊಡಗಿಸಿಕೊಂಡಿರುವಂತಹ ಒಂದು ಅದ್ಭುತ ವ್ಯಕ್ತಿಯ ಪರಿಚಯ ನಿಮ್ಗೆ ಈಗಾಗಲೇ ಇದೆ. ಮತ್ಯಾಕ್ ತಡ, ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ನಿಮ್ಮಲ್ಲಿ ಯಾವ ವಿದ್ಯೆ ಇದೆ ಅಂತ ಕೇಳಿದ್ರೆ ನೀವು ಮೊದಲು ಆನ್ಸರ್ ಮಾಡುವಂಥದ್ದು ನಾನು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತೇನೆ ಅಂತ. ಅದು ಕೂಡ ಒಂದು ಅದ್ಭುತವಾದ ಕಲೆ, ಅದನ್ನ ಜಗತ್ತೇ ಒಪ್ಕೊಂಡಾಗಿದೆ ಕೂಡ. ಎಸ್, ಇವತ್ತು ನಮಗೋಸ್ಕರ ಯಾವ ಡಿಶ್ ಮಾಡ್ತೀರಿ ಮ್ಯಾಮ್? ಇವತ್ತು ನಾನು ಹೆಲ್ದಿಯಾದ ಒಂದು ಸ್ಯಾಂಡ್ವಿಚ್ ಅನ್ನ ಮಾಡಿ ತೋರಿಸ್ತಾ ಇದ್ದೇನೆ. ಅದರ ಹೆಸರು ಪಾಲಕ್ ಕಾರ್ನ್ ಸ್ಯಾಂಡ್ವಿಚ್. ಪಾಲಕ್ ಕಾರ್ನ್ ಸ್ಯಾಂಡ್ವಿಚ್. ಎಸ್, ವೀಕ್ಷಕರ ಒಂದು ಒಪಿನಿಯನ್ ನಾವು ಕೇಳಿದ್ವಿ. ನಿಮ್ಮ ಯಾವ್ದಾದ್ರು ಫೇವ್ರೆಟ್ ಡಿಶ್ ಅನ್ನ ನಾವು ನಮ್ಮ ಶೋ ಅಲ್ಲಿ ಮಾಡಬಹುದು ಆದ್ರೆ ನೀವು ನಮ್ಗೆ ಹೇಳಬಹುದು ಅಂತ. ಅದರಲ್ಲಿ ತುಂಬಾ ಮಂದಿ ಕೇಳಿರುವಂತದ್ದು ಬ್ರೆಡ್ ಅಲ್ಲಿ ಮಾಡುವಂತಹ ಡಿಶ್ ಯಾವ್ದಿದ್ರೆ ಹೇಳಿ ಅಂತ. ಸಡನ್ ಆಗಿ ಮನೆಯಲ್ಲಿ ಈಗ ಕಾಲೇಜ್ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ, ಸೊ ಸಡನ್ ಆಗಿ ಮಕ್ಕಳಿಗೆ ಮಾರ್ನಿಂಗ್ ಏನಾದ್ರು ಬೇಕು ಅಂತ ಆದ್ರೆ ಅದಕ್ಕೆಲ್ಲ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ವೀಕ್ಷಕರು ಕೇಳಿದ್ರು. ಸೊ ವೀಕ್ಷಕರ ಕೋರಿಕೆಯ ಮೇರೆಗೆ ಇವತ್ತೊಂದು ಬ್ರೆಡ್ ನಿಂದ ಮಾಡಿರುವಂತಹ ಒಂದು ಸ್ಯಾಂಡ್ವಿಚ್ ಅನ್ನ ನೀವು ನಮ್ಗೆ ಟೇಸ್ಟ್ ಮಾಡಿಸ್ತಾ ಇದ್ದೀರಿ. ಸೊ ರೆಡಿನಾ ಮ್ಯಾಮ್? ಎಸ್, ನಾನು ರೆಡಿ. ಎಸ್, ಸ್ಟಾರ್ಟ್ ಮಾಡೋಣ. ಓಕೆ. ಓಕೆ ಕೀರ್ತಿ, ಇವತ್ತು ನಾನು ಮಾಡುವಂತಹ ಕಾರ್ನ್ ಪಾಲಕ್ ಸ್ಯಾಂಡ್ವಿಚ್ ಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಸ್ವಲ್ಪ ಬೇಯಿಸಿಟ್ಟುಕೊಂಡಂತಹ ಪಾಲಕ್ ಸೊಪ್ಪು, ಪನೀರ್, ಬೇಯಿಸಿಟ್ಟಂತಹ ಕಾರ್ನ್, ಡ್ರೈ ಹರ್ಬ್ಸ್, ಚಿಲ್ಲಿ ಫ್ಲೇಕ್ಸ್, ಚಿಲ್ಲಿ ಪೌಡರ್, ಗರಂ ಮಸಾಲಾ ಪೌಡರ್, ಕರ್ಡ್, ಕೊತ್ತಂಬರಿ ಸೊಪ್ಪು, ತುಪ್ಪ, ಬ್ರೌನ್ ಬ್ರೆಡ್, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಎಲ್ಲ ರೆಡಿ ಆಗಿದೆ ಅಲ್ಲ? ಎಸ್, ನಮ್ಮ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡುವ. ಓಕೆ. ಸ್ಟಾರ್ಟ್ ಮಾಡುವನ ಕೀರ್ತಿ? ಖಂಡಿತ. ಇದು ನಾನು ಪಾಲಕ್ ಸೊಪ್ಪನ್ನ ಸ್ವಲ್ಪ ಬೇಯಿಸ್ಕೊಂಡಿದ್ದೇನೆ. ಓಕೆ. ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳುವಾಗ ಒಂದು ಟಿಪ್ಸ್ ಹೇಳಲಿಕ್ಕೆ ನಾನು ಇಲ್ಲಿ ಇಷ್ಟಪಡ್ತಾ ಇದ್ದೇನೆ ಕೀರ್ತಿ. ನಾವು ಅದನ್ನ ಬಿಸಿ ನೀರಲ್ಲಿ ಬೇಯಿಸ್ಕೊಳ್ತೇವೆ. ಬೇಯಿಸ್ಕೊಂಡು ಹಾಗೆ ತೆಗೆದಿಟ್ರೆ ಅದು ಅದರ ಕಲರ್ ಅನ್ನ ಚೇಂಜ್ ಮಾಡ್ತದೆ. ಸೊ ಆ ಟೈಮಲ್ಲಿ ನಾವು ಬೇಯಿಸಿದ ಕೂಡಲೇ ಅದನ್ನ ತೆಗೆದು ಲ್ಯೂಕ್ ವಾರ್ಮ್ ವಾಟರ್ ಅಂದ್ರೆ ನಾರ್ಮಲ್ ಟೆಂಪರೇಚರ್ ಇರುವ ವಾಟರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಅದು ಅದರ ಕಲರ್ ಅನ್ನ ಹಾಗೆ ರಿಟೈನ್ ಮಾಡ್ಕೊಳ್ತದೆ. ನಮ್ಗೆ ಯಾವ್ದಾದ್ರು ಡಿಶ್ಗೆ ಒಳ್ಳೆ ಕಲರ್ ಬೇಕು ಪಾಲಕ್ ಸೊಪ್ಪಿಂದ ಅಂತ ಹೇಳಿದ್ರೆ ಆ ತರ ಟಿಪ್ಸ್ ಅನ್ನ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಬಹುದು. ಅದ್ಭುತವಾದ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಸಂಚಿಕೆಯ ಆರಂಭದಲ್ಲೇ ಒಂದು ಟಿಪ್ಸ್ ಬಂದಿದೆ. ಇದನ್ನ ಸಣ್ಣಗೆ ಸ್ವಲ್ಪ ಹೆಚ್ಚಿಕೊಳ್ತೇನೆ. ಇದರಲ್ಲಿ ನಾನು ಈ ಸ್ಯಾಂಡ್ವಿಚ್ ಅಲ್ಲಿ ಆನಿಯನ್, ಜಿಂಜರ್, ಗಾರ್ಲಿಕ್ ಅದನ್ನೆಲ್ಲ ಯೂಸ್ ಮಾಡ್ತಾ ಇಲ್ಲ. ತುಂಬಾ ಸಿಂಪಲ್ ಆಗಿ ಮಾಡ್ತಾ ಇದ್ದೇನೆ. ಈ ಪಾಲಕ್ ಸೊಪ್ಪನ್ನ ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದೆ ನೋಡಿ. ತುಂಬಾ ಹೆಲ್ದಿ ಫುಡ್ ಅಲ್ಲ, ತುಂಬಾ ಹೆಲ್ದಿ ಇದು. ಎಸ್, ಈಗ ಇದಕ್ಕೆ ಪನ್ನೀರ್ ಇಟ್ಟಿದ್ದೇನೆ ಇಲ್ಲಿ ಒಂದು ಅರ್ಧ ಬೌಲ್ ನಷ್ಟು. ಅದನ್ನ ಬೇಯಿಸ್ಕೊಳ್ಳಿಲ್ಲ, ಹಾಗೆ ಇದೆ ಅದು. ಕಾರ್ನು ಅಷ್ಟೇ ಸ್ವಲ್ಪ ಬೇಯಿಸ್ಕೊಂಡಿದ್ದೇನೆ ಉಪ್ಪು ಹಾಕೊಂಡು. ಎಷ್ಟು ಬೇಕು ಅಷ್ಟು ಹಾಕೊಳ್ಳುವ. ಸೊ ಇದು ಸಿಂಪಲ್ ಸ್ಯಾಂಡ್ವಿಚ್ ತರ ಇಲ್ಲ, ಒಂದು ಹೆಲ್ದಿ ಸ್ಯಾಂಡ್ವಿಚ್ ತರ ಇದೆ. ಬಿಕಾಸ್ ಸ್ಯಾಂಡ್ವಿಚ್ ಅಂತ ಹೇಳಿದ್ರೆ ಒಂದು ಭಾವನೆ ಇರ್ತದೆ, ಮಯೋನೈಸ್ ಅದನ್ನೆಲ್ಲ ನಾವು ಯೂಸ್ ಮಾಡ್ತೇವೆ. ಸೊ ಅದನ್ನ ಯೂಸ್ ಮಾಡದೆ ಇವತ್ತು ನಾನು ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನೋಡಿ ಒಂದು ಅರ್ಧದಿಂದ 1 ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್. ಎಷ್ಟು ನಮಗೆ ಫ್ಲೇವರಿಗೆ ಬೇಕು ಅಷ್ಟು. ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಆಡ್ ಮಾಡ್ತಾ ಇದ್ದೇನೆ. ಚಿಲ್ಲಿ ಫ್ಲೇಕ್ಸ್. ಖಾರ ಜಾಸ್ತಿ ಬೇಕು ಹೇಳುವವರು ಸ್ವಲ್ಪ ಜಾಸ್ತಿ ಆಡ್ ಮಾಡ್ಕೊಳ್ಬಹುದು. ಇದು ಡ್ರೈ ಹರ್ಬ್ಸ್ ಅಥವಾ ಆರಿಗ್ಯಾನೋ ಯಾವುದನ್ನು ನಾವು ಯೂಸ್ ಮಾಡ್ಕೊಳ್ಬಹುದು ಇದರಲ್ಲಿ. ಇದು ಅಷ್ಟೇ ಒಳ್ಳೆ ಫ್ಲೇವರ್ ಅನ್ನ ಕೊಡ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಮೊಸರನ್ನ ಹಾಕ್ತಾ ಇದ್ದೇನೆ ನೋಡಿ ಕೀರ್ತಿ. ಸ್ವಲ್ಪ ಥಿಕ್ ಆಗಿರುವ ಮೊಸರನ್ನ ಯೂಸ್ ಮಾಡ್ತಾ ಇದ್ದೇನೆ ನಾನು.
ಕೆಲವು ಕಂಪನಿಯ ಮೊಸರು ಸ್ವಲ್ಪ ತಿಕ್ಕಾಗಿ ಮಾರ್ಕೆಟ್ ಅಲ್ಲಿ ಬರ್ತದೆ. ಸಪೋಸ್ ಅದು ನನಗೆ ಅವೈಲೇಬಲ್ ಇಲ್ಲ ಹೇಳುವವರು ಮೊಸರನ್ನ ಹಂಗ್ ಮಾಡ್ಕೊಂಡು ಹಂಗ್ ಕರ್ಡ್ ಅಂತ ಹೇಳ್ತೇವೆ ನಾವು ಅದಕ್ಕೆ. ಮೊಸರನ್ನ ಒಂದು 2 ಗಂಟೆಗಳಷ್ಟು ಕಾಲ ಸೋಸಿ ಇಟ್ಕೊಂಡು 2 ಗಂಟೆ ರೆಫ್ರಿಜರೇಟ್ ಮಾಡಿ ಮತ್ತೆ ಯೂಸ್ ಮಾಡಬೇಕು. ಸ್ಟಫಿಂಗ್ ಈಗ ರೆಡಿ ಆಗ್ತಾ ಉಂಟು. ತುಂಬಾ ಅವಸರದ ಜೀವನ ಈಗ ನಮ್ದು, ಆಧುನಿಕ ಜೀವನ. ಸೊ ತಿನ್ನೋದ್ರಲ್ಲಿ ಕೂಡ ಅಷ್ಟೇ, ಏನಾದ್ರೂ ಅವಸರದಲ್ಲಿ ಮಾಡ್ಕೊಂಡು ರೆಡಿ ಮಾಡುವಂತಹ ರೆಸಿಪೀಸ್ ಬೇಕು ಈಗ ಎಲ್ರಿಗೂ. ಕರೆಕ್ಟ್. ಆ ಟೈಮ್ ಅಲ್ಲಿ ಏನ್ ಮಾಡ್ತೇವೆ ನಾವು, ಹೆಲ್ತ್ ಬಗ್ಗೆ ಮರ್ತೋಗ್ಬಿಡ್ತೇವೆ. ಯಾಕಂತ ಹೇಳಿದ್ರೆ ನಮ್ಗೆ ಸರ್ವೈವ್ ಆಗುದೇ ದೊಡ್ಡ ವಿಷಯ ಅಂತಾಗಿರ್ತದೆ. ಇಷ್ಟೊತ್ತಿಗೆ ರೆಡಿ ಆಗ್ಬೇಕು, ಇವ್ರಿಗೆ ಇಷ್ಟೊತ್ತಿಗೆ ಆಫೀಸ್ಗೆ ಹೋಗ್ಬೇಕು, ಮನೆದು ಕೆಲಸ ಆಗ್ಲಿಲ್ಲ, ಎಲ್ಲಾ ಟೆನ್ಷನ್ಸ್ ನಡುವೆ ನಾವು ಹೆಲ್ತ್ ಬಗ್ಗೆ ಮರ್ತು ಬಿಡ್ತೇವೆ. ಅದನ್ನ ನಾವು ಚೂಸ್ ಮಾಡ್ಕೊಂಡ್ ಬಿಡ್ತೇವೆ. ಕರೆಕ್ಟ್. ಆ ಟೈಮಲ್ಲಿ ಈ ತರದೆಲ್ಲ ಮಾಡ್ಕೊಂಡ್ರೆ ಸ್ವಲ್ಪ ಹೆಲ್ತ್ ಬಗ್ಗೆನೂ ಜಾಗ್ರತೆ ವಹಿಸಿದಾಗೆ ಆಗ್ತದೆ. ಸ್ಪೀಡ್ ಆಗು ಮಾಡಬಹುದು ಅಂಡ್ ಹೆಲ್ದಿ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡಬಹುದು. ಎಸ್, ಈಗ ನಾನು ತವ ಇಟ್ಟು ತವದಲ್ಲಿ ಸ್ವಲ್ಪ ಬ್ರೆಡ್ ಅನ್ನ ಬಿಸಿ ಮಾಡ್ಕೊಂಡು ಮತ್ತೆ ಈ ಸ್ಟಫಿಂಗ್ ಅನ್ನ ಆಡ್ ಮಾಡುವ, ಆಯ್ತಾ? ಓಕೆ ಕೀರ್ತಿ, ನಾನು ಈಗ ಸ್ಯಾಂಡ್ವಿಚ್ ಮಾಡ್ಲಿಕ್ಕೆ ತವವನ್ನ ಬಿಸಿಗಿಟ್ಟಿದ್ದೇನೆ. ಒಂದ್ 2 ನಿಮಿಷ ಬಿಸಿ ಆಗ್ಲಿ ಅದು ಲೋ ಫ್ಲೇಮ್ ಅಲ್ಲಿ. ನೀವು 2 ನಿಮಿಷ ನಮ್ಗೆ ಬ್ರೇಕ್ ತಗೊಂಬರ್ಲಿಕ್ಕೆ ಟೈಮ್ ಕೊಡ್ತಾ ಇದ್ದೀರಿ. ಒಂದು ಪುಟ್ಟ ವಿರಾಮನ ತಗೊಂಬರೋಣ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನೀವು ಕಾಯ್ತಾ ಇರುವಂತಹ ಬ್ರೆಡ್ ಸ್ಯಾಂಡ್ವಿಚ್, ಪಾಲಕ್ ಕಾರ್ನ್ ಸ್ಯಾಂಡ್ವಿಚ್ ರೆಡಿ ಆಗ್ತಾ ಇದೆ. ಸೊ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರೋಣ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಬಳ್ಳಾಲ್ಸ್ ಕ್ಯಾಬು ಸ್ಪಂದನ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ, ಉಡುಪಿ. ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಬಳ್ಳಾಲ್ಸ್ ಕ್ಯಾಬು ಸ್ಪಂದನ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್, ಉಡುಪಿ. ಎಸ್, ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಗ್ತಾ ಇದೆ. ಹೇಗೆ ಬಂದಿದೆ ಅಂತ ನೋಡ್ಕೊಂಬರೋಣ. ಎಸ್, ತವ ಬಿಸಿಯಾಗಿದೆ ಕೀರ್ತಿ. ಓಕೆ, ನಾನೀಗ ಇದಕ್ಕೆ ಸ್ವಲ್ಪ ತುಪ್ಪವನ್ನ ಸ್ಪ್ರಿಂಕಲ್ ಮಾಡ್ಕೊಳ್ತೇನೆ. ಬಟರು ಹಾಕೊಳ್ಬಹುದು, ಆಪ್ಷನಲ್, ಯಾವುದನ್ನು ನಾವು ಚೂಸ್ ಮಾಡ್ಕೊಳ್ಬಹುದು. ಓಕೆ, ಬ್ರೆಡ್ ಕೊಡ್ತೀರಾ ಕೀರ್ತಿ? ಓಕೆ. ಇದರಲ್ಲಿ ನಾನು ಬ್ರೌನ್ ಬ್ರೆಡ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಬ್ರೌನ್ ಬ್ರೆಡ್ ಅಂತ ಹೇಳಿದ್ರೆ ಹೋಲ್ ವೀಟ್ ಇಂದ ಮಾಡುವಂತಹದ್ದು. ವೈಟ್ ಬ್ರೆಡ್ ಅನ್ನ ಮೈದಾ ಯೂಸ್ ಮಾಡಿ ಮಾಡ್ತಾರೆ, ಅದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ನಾನು ಬ್ರೌನ್ ಬ್ರೆಡ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಎಲ್ಲ ಆರೋಗ್ಯಕರವಾದಂತಹ ಐಟಮ್ಸ್ ಹಾಕಿದ ನಂತರನು ಈ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆಗಬಾರ್ದು, ಇದು ಕೂಡ ಆರೋಗ್ಯಯುತವಾಗಿ ಇರ್ಲಿ ಅಂತ. ಮೇಲಿನಿಂದ ಸ್ವಲ್ಪ ತುಪ್ಪ ಹಾಕೊಳ್ಳುವ, ಇದು ಆಪ್ಷನಲ್. ಸ್ವಲ್ಪ ಬೇಕು ಅಂತ ಹೇಳುವವರು ಸ್ವಲ್ಪನೇ ಹಾಕೊಳ್ಬಹುದು. ಇದು ರೂಲ್ಸ್ ಅಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಅನುಸಾರವಾಗಿ ಸ್ವಲ್ಪ ವೇರಿಯೇಷನ್ ಮಾಡ್ಕೊಳ್ಬಹುದು ಕ್ವಾಂಟಿಟಿಯಲ್ಲಿ ಸಹ. ಎಸ್, ಒಂದು ಸೈಡ್ ಸ್ವಲ್ಪ ಕಾದ್ರೆ ಸಾಕು. ಈಗ ನಾನು ಮಾಡಿಟ್ಟಂತಹ ಸ್ಟಫಿಂಗ್ ಕೊಡ್ತೀರಾ ಕೀರ್ತಿ? ಓಕೆ, ಸ್ಟಫಿಂಗ್ ಅಂತೂ ತುಂಬಾ ಅದ್ಭುತವಾಗಿ ಬಂದಿದೆ. ಸ್ವೀಟ್ ಸ್ವಲ್ಪ ಬೇಕು ಅಂತ ಹೇಳುವವರು ಹನಿಯನ್ನ ಹಾಕೊಳ್ಬಹುದು. ಓಕೆ ಓಕೆ, ಎಸ್, ಎಲ್ಲ ಐಟಮ್ಸ್ ಮನೆಯಲ್ಲಿ ಇದ್ರೆ ಆರಾಮ್ಸೆ ಇದನ್ನ ರೆಡಿ ಮಾಡ್ಕೊಳ್ಬಹುದು. ಕೆಲವರಿಗೆ ಈಗ ಕಾರ್ನ್ ತಿನ್ಬೇಕು ಅಂತ ಅನಿಸ್ತದೆ, ಕೆಲವರಿಗೆ ಪನ್ನೀರ್ ಟೇಸ್ಟ್ ಮಾಡ್ಬೇಕು ಅನಿಸ್ತದೆ. ಆ ಟೈಮ್ ಅಲ್ಲಿ ಇದನ್ನ ಮಾಡಿದ್ರೆ ಯಾರಿಗೂ ಬೇಜಾರಾಗಲ್ಲ, ಪನ್ನೀರ್ಗೂ ಬೇಜಾರಾಗಲ್ಲ, ಕಾರ್ನ್ಗೂ ಬೇಜಾರಾಗಲ್ಲ. ಇನ್ನೊಂದು ಬ್ರೆಡ್ ಅನ್ನ ಅದರ ಮೇಲೆ ಇಟ್ಟು ಸ್ವಲ್ಪ ಲೈಟ್ ಆಗಿ ಪ್ರೆಸ್ ಕೊಡ್ತಾ ಇದ್ದೇನೆ, ಸ್ಟಫಿಂಗ್ ಎಲ್ಲ ಕರೆಕ್ಟ್ ಆಗಿ ಈವನ್ ಆಗಿ ಸ್ಪ್ರೆಡ್ ಆಗ್ಲಿ ಅಂತ. ಓಕೆ, ನಿಧಾನವಾಗಿ ತಿರುವಿ ಹಾಕೊಳ್ಳುವ. ಓಕೆ,
ಬ್ರೌನ್ ಬ್ರೆಡ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ವೈಟ್ ಬ್ರೆಡ್ಗಿಂತ. ಡಯಟ್ ಮಾಡುವವರೆಲ್ಲ ಇದನ್ನ ನಾರ್ಮಲಿ ತುಂಬಾ ಲೈಕ್ ಮಾಡ್ತಾರೆ. ಈಗ ಇನ್ನು ಉಳಿದ 2 ಬ್ರೆಡ್ಗಳಲ್ಲಿ ಸಹ ಹೀಗೆ ಮಾಡ್ಕೊಳ್ತೇನೆ ಕೀರ್ತಿ. ಸ್ವಲ್ಪ ತುಪ್ಪವನ್ನ ಸ್ಪ್ರಿಂಕಲ್ ಮಾಡ್ತೇನೆ. ಸೊ ಮಾರ್ನಿಂಗ್ ಅವಸರದಲ್ಲಿ ಹೋಗುವಾಗ ಇದನ್ನ ತಿಂದು ಹೋದ್ರೂ ತೊಂದರೆ ಇಲ್ಲ, ಮಧ್ಯಾಹ್ನವರೆಗೆ ಸರ್ವೈವ್ ಆಗ್ಬೋದು ಈಸಿಲಿ ಅಂತ. ಹೊಟ್ಟೆ ತುಂಬುತ್ತದೆ, ಗೋಧಿಯಿಂದ ಮಾಡೋದಲ್ಲ ಇದು. ಹೌದು. ಮಕ್ಕಳಿಗೂ ಅಷ್ಟೇ ಸ್ಯಾಂಡ್ವಿಚ್ ಅಂದ್ರೆ ಆಯ್ತು, ಒಳಗಿಂದ ಏನು ಸ್ಟಫ್ ಮಾಡಿದ್ದಾರೆ ಅಂತ ಇಂಪಾರ್ಟೆಂಟ್ ಆಗಲ್ಲ, ಹೆಸರೇ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಸ್ಯಾಂಡ್ವಿಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನ್ ಹೇಗೆಲ್ಲ ಹಾಕಿ ಮಾಡಿದ್ರೆ ಅದು ಬೇಕಾಗಿರಲ್ಲ. ಸ್ಯಾಂಡ್ವಿಚ್ ಹೆಸರೇ ಅವರಿಗೆ ಒಂದು ಖುಷಿ. ರೆಸಿಪಿಯಾ ಅಥವಾ ಹೀಗೆ ಎಲ್ಲ ಆಡ್ ಮಾಡ್ಕೊಳ್ಬಹುದು ಅಂತ ನೀವೇ ಪ್ಲಾನ್ ಮಾಡ್ಕೊಂಡಿದ್ದೀರಾ? ನಾನೇ ಪ್ಲಾನ್ ಮಾಡ್ಕೊಂಡು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ ಯಾವ ತರ ಒಳ್ಳೇದಾಗ್ತದೆ ವೇರಿಯೇಷನ್ ಮಾಡಿದ್ರೆ ಅಂತ ನನ್ನ ಮನೆಯಲ್ಲಿ ಸ್ಯಾಂಡ್ವಿಚ್ ರೆಗ್ಯುಲರ್ಲಿ ಮಾಡ್ತಾ ಇರ್ತೇನೆ. ಅದರಲ್ಲೂ ಬ್ರೌನ್ ಬ್ರೆಡ್ ಅನ್ನ ಯೂಸ್ ಮಾಡ್ತೇನೆ ನಾನು. ನಿಮ್ಮ ರೆಗ್ಯುಲರ್ ಡಿಶ್ ಅಂತ ಹೇಳ್ಬೋದು. ಹೌದು, ಸ್ವಲ್ಪ ವೇರಿಯೇಷನ್ ಈ ತರ ಮಾಡ್ಕೊಳ್ತಾ ಇರ್ತೇನೆ ನಾನು. ಸೊ ಇದನ್ನ ಆಡ್ ಮಾಡಿದ್ರೆ ಹೇಗಿರುತ್ತೆ? ಇದನ್ನು ಆಡ್ ಮಾಡಬಹುದು, ಮಾಡಿಯೇ ಕಲಿಯೋದು. ಸೊ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ಒಂದು ಅದ್ಭುತವಾದ ಡಿಶ್ ರೆಡಿ ಆಗ್ತದೆ. ಸೊ ಇಂಪ್ರೂವ್ಮೆಂಟ್ ಏನಿರ್ತದೆ ಅದು ಕುಕ್ಕಿಂಗ್ ಅಲ್ಲೂ ಇರ್ತದೆ ಅಂತ ನೋಡಿ ನಾನು ಐಡೆಂಟಿಫೈ ಮಾಡ್ಕೊಂಡೆ. ಇರ್ತದೆ, ಒಮ್ಮೆಲೆ ಯಾರಿಗೂ ಆ ಥರ ಅಡಿಗೆ ಮಾಡ್ಲಿಕ್ಕೆ ಬರುವುದಿಲ್ಲ. ಹೌದು, ನನಗೂ ಹಲವಾರು ಎಕ್ಸ್ಪೀರಿಯನ್ಸಸ್ ಇದೆ, ಹಾಳಾದ ಅನುಭವ. ಓಕೆ, ಈಗ ಆಗಿದೆ. ಓಕೆ, ಕೀರ್ತಿ, ಹೆಲ್ದಿ ಆಗಿರುವ ಪಾಲಕ್ ಕಾರ್ನ್ ಸ್ಯಾಂಡ್ವಿಚ್ ರೆಡಿ ಆಗಿದೆ. ವಾವ್, ತುಂಬಾ ಚೆನ್ನಾಗಿ ಪ್ರೆಸೆಂಟೇಷನ್ ಕೂಡ ಮಾಡಿದಿರಿ. ಹೇಗಿದೆ ಅಂತ ಟೇಸ್ಟ್ ಮಾಡಲಾ? ಓಕೆ, ಎಸ್, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬ್ರೆಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಆ್ಯಕ್ಚುಲಿ ಆ ಕಾರ್ನ್ ಇರ್ಬೋದು, ಕಾರ್ನ್ ಫೇವ್ರೇಟ್ ಯಾರಿಗೆಲ್ಲ ಇರ್ತದೆ ಅವ್ರಿಗಂತೂ ಇದು ತುಂಬ ಅಂದರೆ ತುಂಬ ಇಷ್ಟ ಆಗ್ತದೆ. ಟೋಟಲಿ ಸೂಪರ್ಬ್ ಆಗಿ ಬಂದಿದೆ. ಸ್ಯಾಂಡ್ವಿಚ್ ಅಂತ ಹೇಳಿದ್ರೆ ಈ ರೀತಿ ಇರಬೇಕಪ್ಪ ಅನ್ನೋ ರೀತಿಯಲ್ಲಿ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಅದ್ಭುತವಾದ ಡಿಶನ್ನು ನಮಗೆ ಹೇಳ್ಕೊಟ್ಟೋದಕ್ಕೆ. ತುಂಬ ಈಸಿ ರೆಸಿಪಿ ಆ್ಯಂಡ್ ಹೆಲ್ದಿ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಾನಂತೂ ಸ್ಯಾಂಡ್ವಿಚ್ ಹೇಗಿದೆ ಅಂತ ಟೇಸ್ಟ್ ಮಾಡಿದ್ದೀನಿ. ಪಾಲಕ್ ಕಾರ್ನ್ ಸ್ಯಾಂಡ್ವಿಚ್ ಅಂತೂ ಅದ್ಭುತವಾಗಿ ಬಂದಿದೆ. ಸೊ ನಿಮ್ಗೆ ಯಾವುದಾದ್ರೂ ಡೌಟ್ಸ್ ಇದೆ, ಇವತ್ತೇ ನೀವು ಮನೇಲಿ ರೆಡಿ ಮಾಡಬೇಕು ಅಂತ ಇದ್ದರೆ ತಯಾರಿಸುವ ವಿಧಾನನ ಮತ್ತೊಮ್ಮೆ ನೋಡ್ಕೊಂಬನ್ನಿ. ಪಾಲಕ್ ಕಾರ್ನ್ ಸ್ಯಾಂಡ್ವಿಚ್ ಬೇಕಾಗುವ ಸಾಮಗ್ರಿಗಳು: ಬೇಯಿಸಿಟ್ಟಂತಹ ಪಾಲಕ್ ಸೊಪ್ಪು, ಪನ್ನೀರ್, ಬೇಯಿಸಿಟ್ಟಂತಹ ಕಾರ್ನ್, ಡ್ರೈ ಹರ್ಬ್ಸ್, ಚಿಲ್ಲಿ ಫ್ಲೇಕ್ಸ್, ಚಿಲ್ಲಿ ಪೌಡರ್, ಗರಂ ಮಸಾಲಾ ಪೌಡರ್, ಮೊಸರು, ಕೊತ್ತಂಬರಿ ಸೊಪ್ಪು, ತುಪ್ಪ, ಬ್ರೌನ್ ಬ್ರೆಡ್, ಉಪ್ಪು. ಪಾಲಕ್ ಕಾರ್ನ್ ಸ್ಯಾಂಡ್ವಿಚ್ ಮಾಡುವ ವಿಧಾನ: ಬೇಯಿಸಿಟ್ಟುಕೊಂಡ ಪಾಲಕ್ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಕೊಂಡು ಒಂದು ಬೌಲಿಗೆ ಹಾಕಿಕೊಳ್ಳಬೇಕು. ಅದಕ್ಕೆ 1 ಬೌಲ್ ಹಸಿ ಪನ್ನೀರು, ಹದ ಬೇಯಿಸಿಕೊಂಡ ಕಾರ್ನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ನಷ್ಟು ಗರಂ ಮಸಾಲ, ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್, ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಕೊಂಡು ತದನಂತರ ಸ್ವಲ್ಪ ದಪ್ಪ ಮೊಸರನ್ನ ಸೇರಿಸಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಬೇಕು. ತದನಂತರ ಹದ ಬಿಸಿಯಾದ ತವಕ್ಕೆ ಸ್ವಲ್ಪ ತುಪ್ಪವನ್ನು ಚಿಮುಕಿಸಿಕೊಳ್ಳಬೇಕು. ಆಮೇಲೆ ಬ್ರೌನ್ ಬ್ರೆಡ್ ಅನ್ನ ತುಪ್ಪದಲ್ಲಿ ಹದವಾಗಿ ಫ್ರೈ ಮಾಡಿಕೊಂಡು ಬ್ರೌನ್ ಬ್ರೆಡ್ ನ ಒಂದು ಬದಿ ಸ್ವಲ್ಪ ಕಾದ ನಂತರ ತಯಾರಿಸಿಟ್ಟ ಮಿಶ್ರಣವನ್ನ ಒಂದು ಬ್ರೆಡ್ ನ ಮೇಲ್ಭಾಗಕ್ಕೆ ಹಾಕಿಕೊಂಡು ಇನ್ನೊಂದು ಬ್ರೆಡ್ ಅನ್ನ ಅದರ ಮೇಲೆ ಇಟ್ಟು ಜೋಡಿಸಿ ನಿಧಾನವಾಗಿ ತಿರುವಿ ಹಾಕಿಕೊಂಡು ಫ್ರೈ ಮಾಡಿಕೊಂಡರೆ ರುಚಿಯಾದ ಪಾಲಕ್ ಕಾರ್ನ್ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ.
ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇರುವಂತಹ ಪ್ರೆಸ್ಟೀಜ್ನವರ ಪ್ರಾಡಕ್ಟ್ ಅಂತ ಹೇಳಿದರೆ ಈ ಅದ್ಭುತವಾದ ಮಿಕ್ಸರ್ ಗ್ರೈಂಡರ್. ಮಲ್ಟಿಪರ್ಪಸ್ ಜಾರ್ಸ್ ಇರುವಂತಹ ಈ ಗ್ರೈಂಡರ್, ಎಕ್ಸ್ಟ್ರಾ ಲಿಡ್ಸ್ ಫಾರ್ ಸ್ಟೋರೇಜ್ ಕೂಡ, ಆ್ಯಂಡ್ ಕ್ವಿಕ್ ಆ್ಯಂಡ್ ಈಸಿಲಿ ಇದನ್ನು ಕ್ಯಾರಿ ಮಾಡ್ಬೋದು. ಸೊ ಇಂಥ ಅದ್ಭುತವಾದ ಪ್ರಾಡಕ್ಟನ್ನು ನೀವು ನಿಮ್ಮದಾಗಿಸ್ಕೊಳ್ಬೇಕು ಅಂತಾದರೆ ಇವತ್ತೇ ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬಣ್ಣಂಜೆ ರೋಡ್ ಉಡುಪಿಯಲ್ಲಿರುವಂತಹ ಮಳಿಗೆಗೆ ಭೇಟಿ ಕೊಡಿ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೇಳಿದ್ರಿ ಬ್ರೆಡ್ನಿಂದ ಒಂದು ಸ್ಪೆಷಲ್ ಐಟಮ್ ಮಾಡಬೇಕು ಅಂತ. ಸೊ ಅದಕ್ಕೆ ಅಶ್ವಿನಿ ಮೇಡಮ್ ಇವತ್ತು ಪಾಲಕ್ ಕಾರ್ನ್ ಸ್ಯಾಂಡ್ವಿಚ್ ಅಂತ ಒಂದು ಅದ್ಭುತವಾದ ಐಟಮನ್ನು ಮಾಡಿಕೊಟ್ರು ನಮಗೆ. ಸೊ ನಾನಂತೂ ಟೇಸ್ಟ್ ಮಾಡಿದ್ದೇನೆ, ನೀವು ಕೂಡ ಇವತ್ತು ಮನೇಲಿ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಬನ್ನಿ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಬರೋಣ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಂಥ ಒಂದು ಅದ್ಭುತವಾದ ಡಿಶ್, ಹೆಲ್ದಿ ಫುಡ್ ಆ್ಯಂಡ್ ಸ್ಯಾಂಡ್ವಿಚ್ ಅಂತ ಹೇಳಿದರೆ ಎಲ್ರಿಗೂ ಇಷ್ಟನೇ. ಸೊ ಅದನ್ನು ಕೂಡ ಹೆಲ್ದಿಯಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಥ್ಯಾಂಕ್ಸ್ ಕೀರ್ತಿ. ಸ್ಪಂದನ ವಾಹಿನಿಗೂ ತುಂಬು ಹೃದಯದ ಧನ್ಯವಾದಗಳು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೊಸ ಡಿಶನ್ನು ಕಲ್ಕೊಂಡ್ರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಡಿಶ್ನೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರೆಸ್ಟೀಜ್ ಎಕ್ಸ್ಕ್ಲೂಸಿವ್ ಬನ್ನಂಜೆ ಉಡುಪಿ.